ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಒಂದು ರಾಗಿ ಮಾಲ್ಟ್ ಮಾಡುವ ಅಂತಿದ್ದೇನೆ. ನಾನು ಹೇಗೆ ಮಾಡೋದು ಅಂತ ನೋಡಿ ಈಗ ರಾಗಿ ಮಾಲ್ಟ್ ಮಾಡುವನಾ. ನನ್ನ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವವರು ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ನಾನು ಈ ರಾಗಿ ಹಿಟ್ಟು ತಗೊಂಡಿದ್ದೇನೆ, ಹಾಗೆ ಬೆಲ್ಲ, ಉಪ್ಪು ತಗೊಂಡಿದ್ದೇನೆ. ಹಾಗೆ ನೋಡಿ 2 ಲೋಟ ಹಾಲು ತಗೊಂಡಿದ್ದೇನೆ. ಈಗ ಈ ತೋಪಿಗೆ ನಾವು ರಾಗಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ನಾವು ಈಗ ಒಂದು 5 ಲೋಟ ಮಾಡ್ಕೊಳ್ತಿದ್ದೇವೆ, ಹಾಗಾಗಿ 3 ಸ್ಪೂನ್ ಹಾಕ್ಕೊಳ್ತೇನೆ. 2 ಸ್ಪೂನ್ ಆಯಿತು, ಒಂದು 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಈಗ ಇದಕ್ಕೆ 3 ಲೋಟ ನೀರು ಹಾಕ್ಕೊಳ್ತೇನೆ. ಒಂದು 2 ಲೋಟ ಹಾಕ್ಕೊಳ್ತೀನಿ. ಈಗ ಮತ್ತೆ 1 ಲೋಟ ಮತ್ತೆ ಸೇರಿಸ್ಕೊಳ್ತೀನಿ. ಈಗ ಇದನ್ನು ಸೋಸಿಕೊಳ್ಳುವ. ಈಗ ಬೇರೆ ಒಂದು ಪಾತ್ರಕ್ಕೆ ಸೋಸಿಕೊಳ್ಳುವ. ಇನ್ನೊಂದು ಲೋಟ ನೀರನ್ನು ಸೇರಿಸ್ಕೊಳ್ತಿದ್ದೇನೆ. ನೋಡಿ, ಇದರಲ್ಲಿ ಸ್ವಲ್ಪ ಹಿಟ್ಟಿಂದು ಕಾವು ಉಳಿತದೆ, ಅದು ಬೇಡ ಹಾಕೋದು. ಈಗ 3 ಲೋಟ ನೀರು ಹಾಕ್ಕೊಂಡಿದ್ದೇನೆ. ಈಗ ನೋಡಿ, ಈ ಉಪ್ಪನ್ನು ಸೇರಿಸಿಕೊಳ್ಳುವ. ಈ ಬೆಲ್ಲವನ್ನು ಸೇರಿಸಿಕೊಳ್ಳುವ. ಈಗ ಗ್ಯಾಸ್ ಹಚ್ಕೊಳ್ತೇನೆ. ಈಗ ಇದನ್ನು ಕುದಿಸಬೇಕು ನಾವು. ಈಗ ನಾವು ಫಸ್ಟಿಗೆ ಹಾಲಲ್ಲಿ ಮತ್ತು ನೀರಲ್ಲಿ ಫಸ್ಟಿಗೆ ಇಟ್ಟುಕೊಂಡ್ರೆ ಫಸ್ಟಿಗೆ ಉಪ್ಪು ಹಾಕಬಾರ್ದು, ಉಪ್ಪು ಕೊನೆಗೆ ಹಾಕ್ಕೊಳ್ಬೇಕು. ಈಗ ದಪ್ಪ ಆಯಿತು. ಈಗ ಇದಕ್ಕೆ ಹಾಲು ಸೇರಿಸ್ಕೊಳ್ಬೇಕು ನಾವು. ಒಂದೊಂದು ಸಲ ಕೊನೆಗೆ ಉಪ್ಪು ಹಾಕ್ಕೊಳ್ತೇನೆ, ಫಸ್ಟಿಗೆ ಹಾಲು ಹಾಕ್ಕೊಳ್ತೇನೆ, ಆಗ ತೆಳುವೇ ಇರ್ತದೆ. ನಮಗೆ ಸ್ವಲ್ಪ ಬೇಯಬೇಕಿದು. ಇದಕ್ಕೆ ನಾವೀಗ ಹಾಲು ಸೇರಿಸಿಕೊಳ್ಳುವ.
ಇದೆ. ಮತ್ತು ಗೊತ್ತಿಲ್ಲದವರು ಮಾಡುವಾಗ ಕೊನೆಗೆ ಉಪ್ಪು ಹಾಕ್ಕೊಳ್ಳೋದೇ ಬೆಟರ್. ಅಂದರೆ ಇದು ಹಿಟ್ಟು ಕಲಸಿ ಆದ ನಂತರ ಹಾಲು ಸೇರಿಸಿ ಅದನ್ನು ಕುದಿಸಿ ಆದಮೇಲೆ ಸರಿ ಇದು ಒಂದು ಹಂತಕ್ಕೆ ಬರುವಾಗ ಈ ಟೈಮಿಗೆ ನಾವು ಉಪ್ಪು ಸೇರಿಸಿದರೆ ಕರೆಕ್ಟ್ ಆಗುತ್ತೆ. ಇಲ್ಲದಿದ್ದರೆ ಆ ಸ್ವಲ್ಪ ಗಂಟಾಗಿ ಬಂದರೆ, ದಪ್ಪಾಗಿ ಗಂಟಾಗಿ ಬಂದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಇದು ನಾವು ಗಾಜಿನ ಲೋಟದಲ್ಲೆಲ್ಲ ಹಾಕೊಳ್ಳೋದು ಬೇಡ, ಸ್ಟೀಲ್ ಲೋಟದಲ್ಲೇ ಹಾಕೊಳ್ಳುವ. ಇದು ತಂಪಾಗಿ ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆ ಕಾಲದಲ್ಲೆಲ್ಲ ಇದು ಆರೋಗ್ಯಕ್ಕೆ ತಂಪು ನೀಡ್ತದೆ. ನಾವು ಕೆಲಸ ಮಾಡಿ ಬಂದು ಸುಸ್ತಾಗಿರುವಾಗ, ತುಂಬ ಹಸಿವಾಗ್ತಿರುವಾಗ ಇದನ್ನು ಮಾಡಿ ಒಂದು ಲೋಟ ಕುಡಿದ್ರೆ ನಮಗೆ ಅಡಿಗೆ ಮಾಡುವವರಿಗೆ ಹಸಿವೂ ಆಗೋದಿಲ್ಲ, ದೇಹಕ್ಕೇನು ತಂಪು ಕೊಡ್ತದೆ. ಮಳೆಗಾಲದಲ್ಲಿ ಅಷ್ಟು ಒಳ್ಳೆಯದಲ್ಲ, ಬೇಸಿಗೆ ಕಾಲದಲ್ಲಿ ಈಗ ಇದು ತುಂಬ ಒಳ್ಳೆಯದಾಗ್ತದೆ. ಆರೋಗ್ಯಕ್ಕೇನು ತುಂಬ ಒಳ್ಳೆಯದು. ಬೆನ್ನು ನೋವಿಗೆ ಮತ್ತು ಕಣ್ಣಿಗೆ ತಂಪು ಎಲ್ಲ ಕೊಡ್ತದೆ. ನೋಡಿ ಈಗ ಇನ್ನು ಸಾಕು. ಇದು ನೋಡಿ ಕರೆಕ್ಟಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ನೋಡಿ ರಾಗಿ ಮಾಲ್ಟ್ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಉಂಟು. ಅಂದರೆ ನಾವಿದಕ್ಕೆ 2 ಲೋಟ ಹಾಲಿಗೆ 3 ಲೋಟ ನೀರು ಸೇರಿಸಿದ್ದೇವೆ. ಇನ್ನು ತೆಳ್ಳಗೆ ಬೇಕಾದರೆ ಸ್ವಲ್ಪ ಮಾಡ್ಕೊಳ್ಬೋದು. ಇದಕ್ಕಿಂತ ದಪ್ಪ ಆದರೆ ಚೆನ್ನಾಗಿರೋದಿಲ್ಲ. ಇದು ಸ್ಪೂನಲ್ಲಿ ಕೂಡ ತಿನ್ಬೋದು, ಹಾಗೆ ಕುಡಿಲಿಕ್ಕೂ ಆಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿಯಾಗಿದೆ. ಮೀಡಿಯಮ್ ಆಗಿ ಸಿಹಿ ಎಲ್ಲ ಕರೆಕ್ಟಾಗಿದೆ. ನೀವು ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಸಪ್ಪೆ ಸಿಹಿ ಬೇಡ ಅನ್ನೋರು ಇನ್ನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಅಂದರೆ ನಾನು ಈಗ ನನಗೆ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿದೆ. ನೋಡಿ ಮಾಡಿ ಕುಡೀರಿ. ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳೋಣ. ಮಾಡಿ ಕುಡಿದು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ. ಹಾಗೆ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತೇನೆ. ನಾಳೆ ಸಿಗ್ತೇನೆ. ಬಾಯ್.